ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಪಡುಬೆದ್ರ ಇನ್ನ ಗ್ರಾಮದ ಜನಕ್ರಿನ ಭಾರಿ ವಿರೋಧದ ನಡುಟ್ಲ ನಂದಿಕೂರು ಅದಾನಿ ಪವರ್ ಪ್ರಾಜೆಕ್ಟ್ ಕರೆಂಟ್ ಟವರ್ ಕಟ್ಟುನ ಕಾಮಗಾರಿ ನಡಪನ ಗೊತ್ತಾಯಿ ಬೆರಿಕೆ ಭಾರಿ ಜನ ಸೇರ್ದು ಟವರ್ ಕಟ್ಟುನ ವಿರೋಧಿ ಸಮಿತಿ ದುಂಬಾಳ್ತಿಡು ಪ್ರತಿಭಟನೆ ನಡಪಾಯರು. ಒಡಿಪು ಜಿಲ್ಲೆದ ಪಡುಬೆದ್ರ ಇನ್ನ ಸೇರ್ನಂಚ ಬೇತೆ ಬೇತೆ ಗ್ರಾಮಲಿನ ಕೃಷಿ ಭೂಮಿದ ಮಿತ್ತಡೆ ಕರೆಂಟ್ ಜಂತಿ ಪಾಡಿರೆ ಭಾರಿ ಯೋಜನೆ ಪಾಡ್ದಿತ್ತಿದೆ ಉಂದೆಕ್ ಊರ್ದ ಜನಕ್ಲು ಭಾರಿ ವಿರೋಧ ತೋಜಾದೇರು. ಇನ್ನ ಗ್ರಾಮದ ಜನಕ್ಲಿನ ಭಾರಿ ವಿರೋಧದ ನಡುಟ್ಲ ನಂದಿಕೂರು ಅದಾನಿ ಪವರ್ ಪ್ರಾಜೆಕ್ಟ್ ಕರೆಂಟ್ ಟವರ್ ಕಟ್ಟುನ ಕಾಮಗಾರಿ ನಡಪನ ಗೊತ್ತಾಯಿ ಬೆರಿಕೆ ಗ್ರಾಮದ ಭಾರಿ ಜನ ಸೇರ್ದು ಟವರ್ ಕಟ್ಟುನ ವಿರೋಧಿ ಸಮಿತಿದ ದುಂಬಾಳ್ತೆಡು ಪ್ರತಿಭಟನೆ ಮಲ್ತೇರು. ಈ ಪೊರ್ತಡು ಕಾಂಗ್ರೆಸ್ ನಾಯಕರು ಉದಯ್ ಶೆಟ್ಟಿ ಮುನಿಯಾಲ್ ಪ್ರತಿಭಟನೆಗಾರರನ್ನು ಉದ್ದೇಶಿಸಿದ ಪಾತಿರ್ದು ಕಾಮಗಾರಿ ನಡಪವನೇಕ್ ಗ್ರಾಮದಕ್ಲಿನ ವಿರೋಧದ ನಡುಟ್ಲ ಕಾಮಗಾರಿ ನಡಪವನೇಕ್ ವಿರೋಧ ಮಲ್ಪುವ ವಾ ಕಾರಣಗಳ ಕಾಮಗಾರಿ ಶುರು ಮಲ್ಪಿರ ಅವಕಾಶ ಕೊರ್ಪುಜಿಂದು ಕಾಮಗಾರಿಗೆ ಎದುರಾದ ವಿರೋಧ ತೋಜಾಯರು. ಕಾರ್ಲ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ದಿ ಶುಭದರಾವ್ ಸಮಿತಿದ ಗುರ್ಕಾರ್ಯರು ಅಮರನಾಥ ಶೆಟ್ಟಿ ಇನ್ನ ಓಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ದೀಪಕ್ ಕೋಟ್ಯನ್ ಇನ್ನ ಚಂದ್ರಹಾಸ ಶೆಟ್ಟಿ ದುಂಬುದ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಕುಶಾ ಆರ್ ಮೂಲ್ಯ ಜಯಸ್ ಕೋಟ್ಯನ್ ರಾಜಾ ಭಟ್ ಗಣಪತಿ ಹೆಗ್ಡೆ ದೀಪಕ್ ಕಾಮತ್ ಆರ್ ಕೆ ದಿವಾಕರ್ ಶೆಟ್ಟಿ ಎಂಪಿ ಮೊಯ್ದಿನಬ್ಬ ಹರೀಶ್ ಶೆಟ್ಟಿ ಕೃಷ್ಣಕುಮಾರ್ ಶೆಟ್ಟಿ ಗಿರೀಶ್ ಇನ್ನ ಅನಿತಾ ಡಿಸೋಜಾ ಪ್ರದೀಪ್ ಬೇಲಾಡಿ ಚಂದ್ರಹಾಸ ಶೆಟ್ಟಿಗರ್ ರಂಜಿತ್ ಸಿಟಿ ಸೂರಜ್ ಶೆಟ್ಟಿ ಸುಹಾಸ್ ಕಾವ ಪೊಂಜನಕ್ಲು ಸೇರ್ನಂಚ ಗ್ರಾಮದ ಜನಕ್ಲು ಪ್ರತಿಭಟನೆ ಪಾಲ್ದೆ ತುಂಡೇರು. ಸುಮಾರು ವರ್ಷದಿಂದ ಇದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕ ಆಗಿದೆ ಅಂತ ಹೇಳಿ ಇದರ ಹಿಂದೆ ಸುಮಾರು ಒಂದು ಸಂಘಟನೆಯನ್ನು ಮಾಡಿ ಹೋರಾಟವನ್ನು ಅಮರನಾಥ್ ಶೆಟ್ಟರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪ್ರಾರಂಭಿಸಿದ್ದಾರೆ. ಎಲ್ಲ ಕಡೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ನಿನ್ನೆ ಇಷ್ಟು ಹೋರಾಟ ಮಾಡಿಯೂ ನಿನ್ನೆ ದಿನ ಜಿಲ್ಲಾಡಳಿತ ಮೂಲಕ ಪೊಲೀಸ್ ಪ್ರೊಟೆಕ್ಷನ್ ಒಂದಿಗೆ ಇಲ್ಲಿ ಕಂಬ ಹಾಕಲಿಕ್ಕೆ ಅವರು ಟವರ್ ನಿಲ್ಲಿಸಲಿಕ್ಕೆ ಬಂದಿದ್ದಾರೆ. ಉದ್ದೇಶ ಇಷ್ಟೇ, ಈ ಟವರ್ ಅನ್ನು ಅವರು ನಿಲ್ಲಿಸಿ ಒಂದು ಟವರ್ ಇಲ್ಲಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಹೋಗುವ ಕೇಬಲ್ ಹೋಗುವ ಜಾಗದಲ್ಲಿ ಯಾರ್ದು ಮನೆ ಉಂಟು, ಅವ್ರಿಗೆ ಏನು ಕಾಂಪನ್ಸೇಷನು ಏನೂ ಇಲ್ಲ. ಒಂದು ಆ ಬಗ್ಗೆ ಸುದ್ದಿನಿಲ್ಲ. ಅವರಿಗೆ ಒಂದು ಪತ್ರ ವ್ಯವಹಾರ ಸಹ ಆಗಲಿಲ್ಲ. ಅದು ಕೇಳಿದ ಕೂಡಲೇ ಹೇಳ್ತಾರೆ, ನಿನ್ನೆ ಅದರ ಸ್ಟೆರ್ಲೈಟ್ ಕಂಪನಿಯ ಇಂಜಿನಿಯರ್ಸ್ ಮತ್ತೆ ಅವರು ಬಂದಿದ್ರು ಜಾಗಕ್ಕೆ. ಅವರು ಹೇಳಿದ ಕೂಡಲೇ ಕಂಬ ಎಳೆದ ನಂತರ ವಾಯರ್ ಆಗ್ತವೆ, ವಾಯರ್ ಅಡಿಯಲ್ಲಿ ಯಾರು ಬರ್ತದೆ ಮತ್ತೆ ಸರ್ವೆ ಮಾಡಿಕೊಡುದು ಅಂತ ಹೇಳ್ತಾರೆ. ಈಗ ಎಲ್ಲಿಯಾದ್ರೂ ಜಗತ್ತಲ್ಲಿ ಉಂಟಾ? ಅದೇ ಕೇರಳದಲ್ಲಿ ಈ ಪ್ರಾಜೆಕ್ಟ್ ಆಗುವಾಗ ಇದರಿಂದ ಕ್ಯಾನ್ಸರ್ ಬರ್ತದೆ, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಯುಜಿ ಕೇಬಲ್ ಅಳವಡಿಸಿದ್ದಾರೆ. ಈಗ ಜನ ಪ್ರತಿಭಟಿಸಿದ ಕೂಡಲೇ ಪ್ರಾಜೆಕ್ಟ್ ಕಾನೂನುಬದ್ಧವಾಗಿ ಜನರ ಹಿತದೃಷ್ಟಿಯಿಂದ ಒಳ್ಳೆಯದಾದರೆ ಬಹಳ ಸಂತೋಷ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಒಂದು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಮಾಡಿದರೆ ಜನರಿಗೆ ತುಂಬ ಅನ್ಯಾಯವಾಗ್ತಾ ಇದೆ. ಹಾಗಾಗಿ ನಮ್ಮದು ಎಲ್ಲರ ಕಳಕಳಿಯ ವಿನಂತಿ ಏನು ಹೇಳಿದರೆ, ಜನರಿಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಎಲ್ಲ ಸಹಕರಿಸಬೇಕಾಗಿ ಕೇಳಿಕೊಳ್ತೀವಿ. ಕಾರು ಬುಕ್ಕ ರಿಕ್ಷಾ ಗುದ್ದು ಒರ್ತಿ ಪೊಂಜವು ಜಾಗಡೆ ತೀರ್ದು ಜೋಕುಲು ಸೇರ್ದು ಎಣ್ಮ ಜನಕ್ಕೂ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರದ ಸಂಗತಿ ಗುರುವಾರ ಬಂಟ್ವಾಳ ತಾಲೂಕು ಒಗ್ಗದ ಬಾಂಬಿರಡ್ ನಡೆತದಂಡೆ. ಕಾರು ಬುಕ್ಕ ರಿಕ್ಷಾ ಗುದ್ದು ಒರ್ತಿ ಪೊಂಜವು ಜಾಗಡೆ ತೀರ್ದು ಜೋಕುಲು ಸೇರ್ದು ಎಣ್ಮ ಜನಕ್ಕೂ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರದ ಸಂಗತಿ ಗುರುವಾರ ಬಂಟ್ವಾಳ ತಾಲೂಕು ಒಗ್ಗದ ಬಾಂಬಿಲಡ್ ನಡೆತದಂಡೆ. ಪಂಜಿಕಲ್ಲು ಬಾಂದೊಟ್ಟು ರೆಚ್ಚಾಡಿ ಹರೀಶ್ ಪನ್ಪನಾರಿನ ಬುಡಿದಿ ತಿಲಕ ಜೀವ ಕಳವಂದಿರು ಅರೆ 40 ವರ್ಷ ಪ್ರಾಯ ಆದಿತ್ತಂಡು. ಪೆಟ್ಟಾಯಿನ ಯಶಸ್ವಿನಿ, ಗೀತಾ, ರೇವತಿ, ಸರಸ್ವತಿ, ವೇದಾವತಿ, ರಾಜೀವಿ ಬೊಕ ಜೋಕುಲು, ದಿಗಂತ್ ಬೊಕ ದಿಶಾನಿ ಮುಕ್ಳೇನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಂಡು. ಮದ್ವ ಪನ್ಪನವಲು ಸಂಬಂಧದ ಇಲ್ಲಡ ಬಯಕೆಗೆ ಪೋದು ಪಿರ ಇಲ್ಲಡೆ ಪೋನಗ ಈ ಸಂಗತಿ ನಡೆತಂಡು. ಪಂಜಿಕಲ್ಲದ ಶೇಖರ ಪೂಜಾರಿ ಪನ್ಪನಾರಿನ ರಿಕ್ಷಾ ಬಾಡಿಗೆಗೆ ಲೆತ್ತದು ಐಟ್ ಲೇಸಿಗೆ ಪೋದು ಪಿರ ಪೋಂಜಾಲ ಕಟ್ಟೆದಂಚಿ ಪೋಂದುಪ್ನಗ ರಿಟ್ಸ್ ಕಾರು ಬೊಕ್ಕ ಆಪೆ ರಿಕ್ಷಾ ಒಂಜಕ್ಕೊಂಜಿ ಇಡ್ತದಂಡೆ. ಈ ಸಂಗತಿ ತೆರಿನ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಪೆಟ್ಟಾಯಿನಕ್ಲಿನ ಆಸ್ಪತ್ರೆ ತೂದು ಕ್ಷೇಮ ವಿಚಾರಿಸಿದರು. ಐಡ್ದ ಬೊಕ್ಕ ತಿಲಕ ಪುಂಜನ ಮರಣದೀತನ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಪೋದು ಸಂಗತಿ ಪಿಂದೊಂದೇರು. ಪಾಣೀರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಅವೇ ದಿನ ಒಗ್ಗದ ಬಾಂಬಿಲಡ್ ಬೊಕ್ಕೊಂಜಿ ಬೇಜಾರ್ದ ಸಂಗತಿ ನಡೆತದಂಡು. KSRTC ಬಸ್ ಬೊಕ್ಕ ಬೈಕ್ ಇಡ್ತದು ಬೈಕ್ ಬಿಡು ನಿತ್ತನ ಬೆಳ್ತಂಗಡಿ ಪಡಂಗಡಿ ಗ್ರಾಮ ಕನ್ನಡಿ ಕಟ್ಟಿದ ರಾಜೇಂದ್ರ ಪೂಜಾರಿ ಪನ್ಪುಣಾರ್ ತೀರ್ದೇರು. ಅರೆಗೆ 45 ವರ್ಷ ಪ್ರಾಯ ಆದಿತ್ತಂಡು. BC ರೋಡ್ ಹಿಡಿದು ಬೆಳ್ತಂಗಡಿ ದಂಚಿ ಬೈಕ್ ಪೋಂದುಪುನಗ ಬೆಳ್ತಂಗಡಿ ಕಡೆ ಹಿಡಿದು ಕುಡ್ಲಗ್ ಪೋಂದಿತ್ತನ ಬಸ್ ಬಂಟ್ವಾಳ ತಾಲೂಕು ಒಗ್ಗದ ಬಾಂಬಿಲಡ್ ಗುದ್ದುದುಂಡು. ಕರಿದು ಪೋಯಿನ ರಾಜೇಂದ್ರ ಪೂಜಾರಿ ಬೊಡಿದಿ ಬುಕ್ಕ ಮೂವೀರು ಜೋಕ್ಲಿನ ಅಗತದೇರು. ಬಂಟ್ವಾಳ ಸಂಚಾರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಪತ್ರಕರ್ತೆರ್ನ ಕೆಲಸ ಸುಲಭದ ಕೆಲಸ ಅತ್ತು ಸೂಟು ಬೂಟು ಪಾಡೊಂಡ ಎಡ್ಡೆ ಪತ್ರಕರ್ತೆ ಆವರಿ ಬಂಪನ ಭ್ರಮೆ ಬೋಡ್ಚಿಂದೆ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮಪಂತೇರು ಕುಡ್ಲಡು ವಾರ್ತಾಮಾನಿಲಿನ 5ನೇ ಜಿಲ್ಲಾ ಸಮ್ಮೇಳನದ ಮುಗಿತಲಡು ಪಾಲ್ದೆತೊಂದು ಆರು ಪಾತೇರಿಯರು. ಕುಡ್ಲದ ಪುರಬನೋಡು ಗುರುವಾರ ನಡೆತಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ 5ನೇ ಜಿಲ್ಲಾ ಸಮ್ಮೇಳನಡು ಬಯ್ಯಕ್ ಮುಗಿತರಲ್ಲೇಸ್ ನಡತಂಡು.
ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ PL ಧರ್ಮ ಮಲ್ಲಬಿನ್ನಿರಾದ ಪಾಲ್ದೆಸೊಂದು ಪಾತಿರ್ದು ಪತ್ರಕರ್ತೆರ್ನ ಕೆಲಸ ಸುಲಭದ ಕೆಲಸ ಅತ್ತು. ಆಪುನ ಪೋಪುನ ಸಂಗತಿರಿನ ಮಾಹಿತಿ ಬುಕ್ಕ ಸೃಜನಶೀಲತೆ ಬುಲೆಪವನ್ನ ಅಗತ್ಯ ಬಜಿ ಸೂಟು ಬೂಟು ಪಾಡುಂಡ ಎಡ್ಡೆ ಪತ್ರಕರ್ತೆ ಆವೋಲಿ ಪನ್ಪುನ ಭ್ರಮೆ ಏರೆಗ್ಲ ಬೋಡ್ಚಿಂದ್ ಪಂಡಿರು. ವಾರ್ತಾ ಮಾಣಿಲಿನ ಜವಾಬ್ದಾರಿ ಮಲ್ಲೆ ಸರ್ಕಾರಲಿನ ಬೂರ್ಪಾವನ ಅತ್ತನ ಒರಿಪವನ ಶಕ್ತಿ ಅಕ್ಲಿನ ಕೈಟುಂಡು. ಸಮಾಜದ ಅಂಕಡೊಂಕ್ಲಿನ ತಿದ್ದುದು ಸರಿ ಸಾದಿ ಕನಪುನ ಕೆಲಸವನ್ನು ಅಕ್ಲು ಮಲ್ಪೋಡು. ದೇಶದ ಭವಿಷ್ಯ ಜವನಜವಂದಿ ವಾರ್ತಾ ಮಾಣಿಲಿನ ಮಿತ್ತುಂಡು. ಒಂಜಿ ರೀತಿಯ ಒತ್ತಡ ಗುಂಪು ಆದ ಅಕ್ಲು ಕಾರ್ಯ ಮಲ್ಪೊಡು. ಮಾಧ್ಯಮಲು ಎಂಚಿನ ಪನೊಂದುಲ್ಲ ಅಂದು ವಿಶ್ವವಿದ್ಯಾನಿಲಯಲ ಗುಮನದಿ ಒಂದುಂಡು ಪಂಡೇರು. ಸಮ್ಮೇಳನದ ಚಾವಡಿಗು ಮನೋಹರ್ ಪ್ರಸಾದೇರ್ನ ಪುದರ್ ದೀನಿಕ್ ಅಭಿಪ್ರಾಯ ತಿರಿಪಾಯಿನ PL ಧರ್ಮ ಮನೋಹರ್ ಪ್ರಸಾದೇರಿನ ನೆಂಪು ಮಲ್ತೊನ್ನು ಪಂಡ ಕನ್ನಡ ಭಾಷೆನು ಪಿರ ನೆಂಪು ಮಲ್ತೊನ್ನ ಅಂದು ಅರ್ಥ ಅಂದು ಪಂಡೇರು. ಎಲ್ಲ ಮಕ್ಕಳು ಕೂತಿದ್ದೀರಿ, ನಿಮ್ಮನ್ನೆಲ್ಲ ಆಲೋಚನೆ ಮಾಡಿ ನಿಮ್ಮನ್ನೆಲ್ಲ ಸರ್ವೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಆಸಕ್ತಿ ಇದೆ. ಈ ವೈವಿಧ್ಯಮಯವಾದ ಆಸಕ್ತಿಯನ್ನು, ಕಾಂಟ್ರಡಿಕ್ಟ್ ಮಾಡುವ ಆಸಕ್ತಿಯನ್ನು ಇಟ್ಕೊಂಡು ನಿಮ್ಗೊಂದು ವಸ್ತುವನ್ನು ನಿಮಗೆ ತಗೊಂಡು ಬರೋದು, ಮಾಧ್ಯಮದ ಮುಖಾಂತರ ತಗೊಂಡು ಬರೋದು ಅಂದರೆ ಸುಲಭದ ಕೆಲಸ ಏನಲ್ಲ. ಎಷ್ಟು ವರ್ಷದಿಂದ ಇಟ್ಕೊಂಡು ಬನ್ನಿ, ಎಷ್ಟು ವರ್ಷದಿಂದ ನೋಡ್ತಾ ಬನ್ನಿ. ನನಗೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು ಒಂದು ಬಹಳ ಒಳ್ಳೆಯ ಮಾತು ನೆನಪಾಗುತ್ತೆ. ಹಾಗಾಗಿ ಅಲ್ಲಿಂದ ನೀವು ನೋಡ್ಕೊಂಡು ಬನ್ನಿ, ಅಲ್ಲಿಂದ ಇಲ್ಲಿ ತನಕ ನೋಡ್ಕೊಂಡು ಬನ್ನಿ. ಅಥವಾ ನಮ್ಮ ಜೊತೆಗೆ ಈಗಿಲ್ಲ ಮನೋಹರ್ ಪ್ರಸಾದ್ ಅವ್ರದ್ದು ಕುರುಹುಗಳು ರವೀಂದ್ರ ಹೇಳಿದ್ರೆ ನಮ್ಮ ಹತ್ರ ಇದೆ. ಅದು ಎಲ್ಲ ಪತ್ರಕರ್ತರು ಇದನ್ನು ಮಾಡಿದ್ದಾರೆ. ಈ ಜರ್ನಿಯನ್ನು ಒಮ್ಮೆ ನೋಡ್ತಾ ಬನ್ನಿ. ಯಾವುದೇ ದೇಶ ಪಡೆದಿರುವ ಕಷ್ಟವನ್ನು ನಮ್ಮ ಪತ್ರಕರ್ತರು ಮಾಡಿದ್ದಾರೆ. ಚಾರಿತ್ರಿಕ ಘಟನೆಗಳನ್ನು, ಮಹಾಯುದ್ಧಗಳನ್ನು ಅಲ್ಲೇ ಯುದ್ಧ ಕ್ಷೇತ್ರದಲ್ಲಿ ನಿಂತು ಅವರು ಚಿತ್ರ ಮಾಡುವಾಗ, ಅದನ್ನು ಚಿತ್ರಿಸುವಾಗ ನಮಗೆ ರೋಮಾಂಚನ ಆಗುತ್ತೆ. ಅವರು ಬರೆಯುವ ಭಾಷೆ, ಹೇಳಿರುವ ರೀತಿ, ಮಾಡ್ಯುಲೇಷನ್ಸ್ಗಳನ್ನು ನೋಡಿದ್ರೆ ನಮಗೆ ರೋಮಾಂಚನ ಆಗುತ್ತೆ. ಐ ಆಮ್ ಓನ್ಲಿ ಟ್ರೈಂಗ್ ಟು ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ನೀವು ಪತ್ರಕರ್ತರನ್ನು ಒಳ್ಳೆ ಬಟ್ಟೆ ಹಾಕಿ, ಕೋಟ್ ಹಾಕಿ, ದೃಶ್ಯ ಮಾಧ್ಯಮದಲ್ಲಿ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡಿಕೊಳ್ಬೋದು ಅನ್ನುವ ಕನಸಿಟ್ಟುಕೊಂಡು ಮಾಧ್ಯಮಕ್ಕೆ ಬರೋದು ಬೇಡ. ಮತ್ತು ಮಾಧ್ಯಮ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಸ್ವಾಗತವನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಪತ್ರಕರ್ತೆರು ಬೊಕ್ಕ ರಾಜಕಾರಣಿಲು ಒಟ್ಟು ಕುಳ್ಳುದು ಚಾಯ ಪರ್ಪೇರು ಚಾಟಿಲ ಬೀಜುವೆರು ಕುಡ್ಲದ ಪತ್ರಕರ್ತೆರ್ನ ಸಂಘ ಜನಕ್ಲಿನ ಸಮಸ್ಯೆಗಳಿಗೆ ಪರಿಹಾರ ಒದಗಾದಂಡು ಬ್ರ್ಯಾಂಡ್ ಮಂಗಳೂರು ಪರಿಣಾಮ ಬದಲಾವಣೆ ಆತಂಡು ಎಂಕ್ಲೇನ್ಲ ಬುಲೆಪಾದೇರು ಪಂಡೇರು. ಜನ ಮಂಗಳೂರು ಹೇಳಿದ್ರೆ ಭಯಭೀತವಾಗುವಂಥ ಇದು ತೋರಿಸ್ತಾ ಇದ್ದಾರೆ. ಆದರೆ ಮಂಗಳೂರಲ್ಲಿ ಆ ಒಂದು ಘಟನೆ ನಡೆದ ಪ್ರದೇಶ ಬಿಟ್ಟರೆ ಯಾವ ಜಾಗದಲ್ಲೂ ಏನೂ ಆಗಿಲ್ಲ. ಹೇಳಿದ್ರೆ ಈ ರೀತಿಯ ಬಂದಾಗ ಮಂಗಳೂರಿನ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು, ಇದನ್ನು ಹೋಗಲಾಡಿಸುವುದಕ್ಕೆ ಬ್ರ್ಯಾಂಡ್ ಮಂಗಳೂರಿನ ಮುಖಾಂತರವಾಗಿ ಒಂದು ಪರಿವರ್ತನೆಯ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮಾಡಿದೆ. ಇದರ ಪರಿಣಾಮ ಇವತ್ತು ಬದಲಾವಣೆಗಳಾಗ್ತದೆ. ಒಂದು ಕಾಲದಲ್ಲಿ ಇಲ್ಲಿ IT ಬಂದರೂ ಸಮಸ್ಯೆ, ಇನ್ಫೋಸಿಸ್ನವ್ರ ಹತ್ರ ಕೇಳಿದರೆ ನಮಗೆ ಹೊರಗಿನವರು ಬರೋದಿಲ್ಲ ಮಂಗಳೂರಿಗೆ ಅಂತ ಹೇಳ್ತಿದ್ರು. ಇವತ್ತು ಪರಿವರ್ತನೆಗಳಾಗ್ತದೆ. ಹೇಳಿದರೆ ಇದಂತಹ ಹಲವಾರು ಪರಿವರ್ತನೆಗಳನ್ನು ಇವತ್ತು ಮಾಡಿದೆ. ಇದಕ್ಕೋಸ್ಕರ ಹೇಳಿದೆ ಎಲ್ರಿಗೂ ಒಂದು ಮಂಗಳೂರು ಪತ್ರಕರ್ತರ ಸಂಘ. ಸಮ್ಮೇಳನದ ಗುರ್ಕಾರ್ಯರು ಬೆಂಗಳೂರದ ಹಿರಿಯ ಪತ್ರಕರ್ತರು ಶಿವಸುಬ್ರಹ್ಮಣ್ಯ ಕಲ್ಮಡ್ಕ ಗುರ್ಕಾರ್ಮಿದ ಭಾಷಣ ಮಲ್ತದು ಸಾಮಾಜಿಕ ಜಾಲತಾಣಗಳಿಗೆ ಕೇಂದ್ರ ಸರ್ಕಾರ ನೀತಿ ತಯಾರು ಮಲ್ಪೊಡೆ ಎಂದು ಪಂಡೇರು. ನಿಮಗೆ ಗೊತ್ತಾ, ಮೊಗಸಾಲೆಯಲ್ಲಿ ಎಲ್ಲ ವಿಧಾನಸಭೆ ಹೊರಗಡೆ ಕಾಫಿ ಚಹಾ ಕುಡಿತಾರೆ. ದಕ್ಷಿಣ ಕನ್ನಡದ ಕಾಂಗ್ರೆಸ್ BJP ಶಾಸಕರಷ್ಟು ಸ್ನೇಹ ಬೇರೆ ಯಾವ ಜಿಲ್ಲೆಯವರಿಗೂ ಇಲ್ಲ. ಬಲೆ ಚಾಪರ್ಕ ಅಂತ ಅಂದರೆ ಒಂದೆರಡು ಪಕ್ಷದವರು ಒಟ್ಟಾಗಿ ಕೂತಿರ್ತಾರೆ ಅಂದರೆ ಅದು ದಕ್ಷಿಣ ಕನ್ನಡ ಶಾಸಕರು ಮಾತ್ರ. ಬೇರೆ ಯಾವ ಜಿಲ್ಲೆಯ ಶಾಸಕರಿಗೂ ಜಿದ್ದಿರುತ್ತೆ. ಮಂಡ್ಯ, ಮೈಸೂರು ಕಡೆ ಕಾಂಗ್ರೆಸ್ BJP ಶಾಸಕರು ಮುಖನೇ ನೋಡಲ್ಲ. ನಾನು ಬೇಕಾದ್ರೆ ಹೆಸರು ಹೇಳಬಲ್ಲೆ. ದಕ್ಷಿಣ ಕನ್ನಡ ಶಾಸಕರು ಹಾಗಲ್ಲ. ಅದು ನಮ್ಮ ಈ ಮಣ್ಣಿನ ಗುಣ ಅದು. ನಾನು ಅನೇಕ ಸಂದರ್ಭದಲ್ಲಿ ಪತ್ರಿಕಾಲಯಲ್ಲಿ ದಕ್ಷಿಣ ಕನ್ನಡ ಅಂತ ನನ್ನನ್ನು ಸ್ವಲ್ಪ ಭಯನ ಅಥವಾ ದೃಷ್ಟಿಯಿಂದ ನೋಡಿದ್ರೂ ಅದನ್ನು ಎದುರಿಸುವ ನೀವಾಗ ಅಂದ್ರಿ ಎದುರಿಸುವ ಶಕ್ತಿ ನಮಗೆ ಬಂದಿದ್ದು ಈ ಗುಣದಿಂದ, ಈ ಮಣ್ಣಿನ ನೆಲದಿಂದಲೇ ಹೊರತು. ನಾನೊಂದೆರಡು ಸಲಹೆಗಳನ್ನು ಕೊಟ್ಟು, ಒಂದು, ದೇಶದಲ್ಲಿ ಈಗ ವೆಬ್ಸೈಟ್, ಸಾಮಾಜಿಕ ಜಾಲತಾಣಗಳಿಗೆ ನೀತಿ ಬರಲೇಬೇಕು. ಅದು ನಮ್ಮ ಹಕ್ಕು ಅಂತ ಬೇರೆಯವರು ಪ್ರತಿಪಾದನೆ ಮಾಡ್ಬೋದು. ನಾನಿಲ್ಲಿ ಯಾರಾದರೂ ಇಬ್ಬರಾದರೂ ವೆಬ್ಸೈಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪಾಸ್ ಮಾಡಿದ್ರೆ ಒಂದು 50,000 ಜನಕ್ಕೆ ಹೋಗುತ್ತೆ ಅಂತ ನನ್ನ ಆಸೆ. ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ನೀತಿ ಸರ್ಕಾರ ರೂಪಿಸಲೇಬೇಕು. ಪತ್ರಕರ್ತರ ಸಮ್ಮೇಳನಡು ಪತ್ರಿಕೆ ಬೊಕ್ಕ TV ಮಾತ್ರ ಅತ್ತು ವೆಬ್ಸೈಟ್, ಯೂಟ್ಯೂಬ್ ಬೊಕ್ಕ ಬೇತೆ ಬೇತೆ ಮಾಧ್ಯಮದ ಸೇರ್ಸಾವನೊಡೊಂದು ಶಿವಸುಬ್ರಹ್ಮಣ್ಯ ಕಲ್ಮಡ್ಕ ಸಲಹೆ ಕೊರಿಯಿರು.
ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾಲ್ದು ತುಂಡಿರು. ಬೇತೆ ಬೇತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರಮಾಣದೊಲೆ ಪಟ್ಟಿಯರು. ರೆಡ್ ಕ್ರಾಸ್ ಸಂಸ್ಥದ ಜಿಲ್ಲಾ ಗುರುಕಾರ್ಯರು ಶಾಂತರಾಮ ಶೆಟ್ಟಿ, ವಿಜಯ ಕರ್ನಾಟಕ ಪತ್ರಿಕೆದ ಸ್ಥಾನೀಯ ಸಂಪಾದಕರು ಬಿ ರವೀಂದ್ರ ಶೆಟ್ಟಿ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಬಿ ಲೀಲಾಕ್ಷ ಕರ್ಕೆರ, ಸ್ವಸ್ತಿಕ್ ಬಿಸಿನೆಸ್ ಸ್ಕೂಲ್ದ ರಾಘವೇಂದ್ರ ಹೊಳ್ಳ, ಕಾರ್ ಸ್ಟ್ರೀಟ್ ಕಾಲೇಜ್ ಪ್ರಿನ್ಸಿಪಾಲರ್ ಜಗದೀಶ್ ಬಾಳ, ಉದ್ಯಮಿ ರಮೇಶ್ ನಾಯಕ್, ಪ್ರೆಸ್ ಕ್ಲಬ್ ಗುರುಕಾರ್ಯರು ಪಿ.ಬಿ. ಹರೀಶ್ ರೈ, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಸಂಘದ ಐನ್ ತಾಲೂಕುದ ಪ್ರತಿನಿಧಿಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಹಿರಿಯ ವಾರ್ತಾಮಾಣಿಲ ದುಪ್ಪುನ ಉದಯಶಂಕರ್ ನೀರ್ಪಾಜೆ, ರಾಮಕೃಷ್ಣ ಭಟ್, ನಮ್ಮ ಕುಡ್ಲ ಚಾನಲ್ದ ಜಯಂತ್ ಉಳ್ಳಾಲ, ಅಬ್ಬಕ್ಕ ಟಿವಿದ ಶಶಿಧರ ಪೊಯ್ಯತ್ತ ಬೈಲು, ಸಲೀಂ, ವಿ4 ಚಾನೆಲ್ದ ಶರತ್, ರವಿ ಪೊಸವಣಿಕೆ, ರಾಜೇಶ್ ಕದ್ರಿ, ಮಂಜುನಾಥ, ದೀಪಕ್ ಅಠವಳೆ, ಸರ್ವೇಶ್ ಭಟ್ ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಒತ್ತು ಗುರುಕಾರ್ಯರು ಭಾಸ್ಕರ್ ರೈ ಕಟ್ಟ, ಪ್ರಧಾನ ಕಾರ್ಯಂತಿರು ಜಿತೇಂದ್ರ ಕುಂದೇಶ್ವರ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ರಾಮಕೃಷ್ಣ ಆರ್, ಇಬ್ರಾಹಿಂ ಅಡಕಸ್ಥಳ, ಪುಷ್ಪರಾಜ್ ಬಿಎನ್, ಮಹಮ್ಮದ್ ಆರಿಫ್, ಜಗನ್ನಾಥ ಶೆಟ್ಟಿ ಬಾಳ ಇಂಜ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಉಳ್ಳಾಲ ತಾಲೂಕು ಸುತ್ತದ ಅಮನಾತಿರು ದೀದಿತ್ತನ ನಾನ್ನೂತ್ತ ಇರುವ BPL ರೇಷನ್ ಕಾರ್ಡ್ನ ಇಡೀ ಚಾಲನೆಡು ಉಪನಂಚ ಮಾಲ್ತದು ಸರ್ಕಾರದ ತಿಕ್ಕುನ ಮಾತ ಸವಲತ್ತಿಗೆ ಸಂದದೇರು. ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಗುರುಕಾರ್ಯರು ರಫೀಕ್ ಅಂಬ್ಲಮುಗಿರು ಸುದ್ದಿಕೂಟುಡು ಪಾತಿರ್ದು ಉಳ್ಳಾಲ ತಾಲೂಕು ಸುತ್ತದ ಅಮನಾತಿರು ದೀದಿತ್ತನ ನಾನ್ನೂತ್ತ ಇರುವ BPL ರೇಷನ್ ಕಾರ್ಡ್ನ ಇಡೀ ಚಾಲನೆಡು ಉಪನಂಚ ಮಾಲ್ತದು ಸರ್ಕಾರದ ತಿಕ್ಕುನ ಮಾತ ಸವಲತ್ತಿಗೆ ಸಂದದೇರು. ಅಂಜದ ಕ್ಷೇತ್ರದ ಶಾಸಕರಿಗೆ ಮೆಚ್ಚುಗೆ ಸಂದಾವನೊಂದು ಬಂದಿರು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕು ಸುತ್ತುಡು 29,415 BPL ರೇಷನ್ ಕಾರ್ಡ್ದಾರರನ ಕುಟುಂಬ ಉಂಡು. ಕೆಲವು ದಿನದುಂಬು ರೇಷನ್ ಕಾರ್ಡ್ಲೆಡು ಕೆಲವು ಮಾನದಂಡ ಆಧಾರಡು 400 ಇರುವ BPL ರೇಷನ್ ಕಾರ್ಡ್ಲಿನ ಅಮಾನತಡು ದಿದ್ದಿತ್ತಂಡು. ಈ ಬಗೆಟ್ ನಮ್ಮ ಸಮಿತಿ 400 ಇರುವ BPL ಕಾರ್ಡ್ಲಿನ ಚಾಲಡು ದಿಯರ ಒತ್ತಾಯ ಮಲ್ತಿತ್ತಂಡು. ಸ್ಪೀಕರ್ UT ಖಾದರ್ನ ಒಟ್ಟುಗೂ ಚರ್ಚೆ ಮಲ್ತಿತ್ತಂಡು. ಆರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಒತ್ತು ಮುಖ್ಯಮಂತ್ರಿ DK ಶಿವಕುಮಾರ್, ಬೊಕ ತೆನಸು ನಾಗರಿಕ ಒದಗಾವು ಮಂತ್ರಿ KH ಮುನಿಯಪ್ಪರ್ನ ಒಟ್ಟುಗೂ ಬೊಕ ತೆನಸು ಇಲಾಖೆದ ಅಧಿಕಾರಿನ ಒಟ್ಟುಗೂ ಭಾರಿ ಚರ್ಚೆ ಮಾಡ್ತಿದ್ದು ತುರ್ತು ರಾಜ್ಯ ಬೊಕ ಕ್ಷೇತ್ರದ BPL ಕಾರ್ಡ್ದಾರರನ ಸಮಸ್ಯೆನ ಪರಿಹಾರಗೂ ಕ್ರಮದ ತಂದಿತ್ತಿದ್ದು ಆಕ್ಲಿಗೆ ಮೆಚ್ಚುಗೆ ಸಂದಾವೆ ಎಂದು ಪಂಡಿರು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಒತ್ತು ಗುರುಕಾರ್ದಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಜೆಸಿಂತಾ ಮೆಂಡೋನ್ಸ, ದೇವಣ್ಣ ಶೆಟ್ಟಿ, ವಿಲ್ಫ್ರೆಡ್ ಡಿಸೋಜಾ, ಸಮೀರ್ ಪಜೀರ್, ಸಲಾಂ KC ರೋಡ್ ಸುದ್ದಿಕೂಟುಡಿದ್ದೀರಿ. ಕೆಲವು ಕಾರಣಾಂತರದಿಂದ 420 BPL ಕುಟುಂಬದ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಕೆಲ ದಿನಗಳ ಹಿಂದೆ ಇಡಲಾಯಿತು. ಅದು ಇಡೀ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಹ ಅಮಾನತಿನಲ್ಲಿ ಇಡಾಯಿತು. ತಕ್ಷಣ ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಸಭೆಯನ್ನು ಮಾಡಿ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಸಚಿವರಿಗೂ ರಾಜ್ಯ ಸರ್ಕಾರಕ್ಕೂ ಹಾಗೂ ಸ್ಥಳೀಯ ಶಾಸಕರಲ್ಲಿಯೂ ಮತ್ತು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಲ್ಲಿಯೂ ಸಹ ಇದರ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಸಿಗಬೇಕೆಂಬ ಒಂದು ಮನವಿಯನ್ನು ಕೋರಿಕೊಂಡಿದ್ದೇವೆ. ಅದರಿಂದ ನಮ್ಮ ಉಳ್ಳಾಲ ತಾಲೂಕಿನಾದ್ಯಂತ ಏನು 420 ಕುಟುಂಬಗಳ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಇಡಲಾಯಿತು, ಅದನ್ನು ಸಂಪೂರ್ಣವಾಗಿ ಚಾಲ್ತಿಯಲ್ಲಿ ಇಡಲಾಗಿದೆ. ಅದಕ್ಕೋಸ್ಕರ ಗಣ ಸರ್ಕಾರಕ್ಕೂ ನಮ್ಮ ಕ್ಷೇತ್ರದ ಶಾಸಕರಿಗೂ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರಿಗೂ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದು ಬಡವರು ಎಂಬ ಒಂದು ದಾಖಲೆಯನ್ನು ಒದಗಿಸಿ ಈ 420 ಕುಟುಂಬಗಳನ್ನು ಪಡಿತರ ಚೀಟಿಗೆ ಅರ್ಹ ಮಾಡಿದ್ದಕ್ಕೆ ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ತುಳುನಾಡದ ಶ್ರೀಮಂತ ಸಂಸ್ಕೃತಿನ ಪಿದೈ ದೇಶರಡು ಪದರೊಂದುಪ್ಪುನ ತುಳುಕೂಟ ಕುವೈಟ್ ಬೊಳ್ಳಿ ಪರ್ಬದ ಗೌಜಿಡುಂಡು ಇಂಚಿಪ ಕುವೈಟ್ದ ಹವಾಲಿಯ ಅಮೆರಿಕನ್ ಇಂಟರ್ನ್ಯಾಷನಲ್ ಆಡಿಟೋರಿಯಂಡ್ ತುಳು ಪರ್ಬ ನಡಪಾಯರು.
ತುಳುನಾಡದ ಶ್ರೀಮಂತ ಸಂಸ್ಕೃತಿ ಪರಂಪರೆಯನ್ನು ಪಿದೇ ದೇಶುಲೆಡು ಪದರೊಂದು ಸಮಾಜಗೂ ಬೋಡಾಯಿನ ಕಾರ್ಯಕ್ರಮಗಳನ್ನು ಮಲ್ತೊಂದು ಪುದರ್ ಪೋಯಿನ ತುಳುಕೂಟ ಕುವೈಟ್ ಇಂಚಿಪ ಕುವೈಟ್ ಹವಾಲಿಯ ಅಮೆರಿಕನ್ ಇಂಟರ್ನ್ಯಾಷನಲ್ ಆಡಿಟೋರಿಯಂಡ್ ತುಳು ಪರ್ಬ ಆಚರಣೆ ಮಲ್ತಲು ಬರಾಬರಿ 25 ವರ್ಷಲೆಡ್ದು ಅರಬಿಸ್ತಾನೋಡು ತುಳುನಾಡದ ಕಂಪು ಕುರೊಂದುಪ್ಪುನ ತುಳುಕೂಟ ಕುವೈಟ್ದ ತುಳು ಪರ್ಬನು ಸಂಘದ ಕಡೀರ್ದ ಗುರ್ಕಾರ್ಯರು ಸುಧಾಕರ್ ಶೆಟ್ಟಿ ದುಂಬುದ ಮಾತಾ ಗುರ್ಕಾರ್ಲು ಬೊಕ ಇತ್ತಿದ ಗುರ್ಕಾರ್ಯರು ನಿಟ್ಟೆ ಅಬ್ದುಲ್ ರಜಾಕ್ ಬೊಕ ಪದಾಧಿಕಾರಿಲು ತುಡರ ಬೊಳ್ಪು ಪೊತ್ತಾದು ಉದಿಪನ ಮಲ್ತೇರು. ನಿಟ್ಟೆ ಅಬ್ದುಲ್ ರಜಾಕ್ ಪಾತಿರ್ದು ಸಂಗುಡು 4,000 ಜನ ಸದಸ್ಯರು ಇತ್ತಿದ್ದು ಸಾರ ತುಳು ಜನಕ್ಲಿನ ಕೂಡು ಕುಟುಂಬ ಆದುಂಡು. ತುಳು ಭಾಷೆ ಆಚಾರ ವಿಚಾರ ಉರಿಪಾದ ಬುಲೆಪವನವು ಪ್ರತಿಯೊರಿಯನಲ ಕರ್ತವ್ಯ. ಸಾಮಾಜಿಕ ಸೇವಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತೊಂದು ಬೈದಿದೆ. ಪ್ರಾಜೆಕ್ಟ್ ಎಜುಕೇಷನ್ ಯೋಜನೆದಡಿಟ್ಟು ತುಳುನಾಡದ ಪಾಕ ಬರವು ಸಂಸ್ಥೆಲೆಗೆ ಸಹಾಯ ಕೊಡ್ತುಂಡು. ಈ ಸರ್ತಿ 10ನೇ ಕ್ಲಾಸ್ ಪರೀಕ್ಷೆಡು ಎಡ್ಡೆ ಮಾರ್ಕ್ಸ್ ದೆತ್ತಿನ 17 ಸರಕಾರಿ ಶಾಲೆಲಿನ 33 ಜೋಕ್ಲೆಗೆ ವಿದ್ಯಾರ್ಥಿ ವೇತನ ಕೊರ್ತುಂಡು ಪಂಡಿರು. ಸಮದುತ್ತು ಶಾಲೆ ಕಟ್ಟುವಣ ರಿಪೇರಿ ಶಾಲೆಗಳಿಗೆ ಪಾಯ್ಕಾನೆ ಕಂಪ್ಯೂಟರ್ ಪೀಠ ಸಾಧನ ಕೊಡ್ತುಂಡು. ಆಶ್ರಯ ಯೋಜನೆದಡಿಟ್ಟು ಬಡವೇರ್ನ ಕುಟುಂಬಲಿಗೆ ಮೂಜಿ ಇಲ್ಲು ಕಟ್ಟಾದು ಕೊಡ್ತುಂಡು. ಬೊಕ್ಕೊಂಜಿ ಇಲ್ಲು ಕಟ್ಟೊಂದುಂಡು ಪಂಡಿನ ಅಬ್ದುಲ್ ರಜಾಕ್ ತುಳು ಅಪ್ಪೆ ಭಾಷೆಗೆ ಅಧಿಕೃತ ತಾನಮಾನ ಕೊರ್ಪುನ ಕಾರ್ಯ ತುರ್ತು ಆವಡಂದು ಪಂಡಿರು. ನಮಕ್ ಜೋರ್ ಬರ್ಸ ಬರಂದುಪ್ಪುನಗ ಒಂಜಿ ಕೊಡೆ ಪತ್ತೊಂದು ಬಿದಾಯಿ ಪೋರೆಂಕ್ಲೆ ಪೋಡಿಗೆ ಅಪ್ಪನ ದಾದಾ ಅಪ್ಪನ ಎನ್ನೆಲ್ಲ ಜೋಕುಲ್ಲೇರು ಎನ್ನ ಬೊಡಿ ಜೋಕುಲ್ಲೇರು ಒಲ್ಲ ಜೋರ್ ಬರ್ಸವ ತೆಡ್ಲಾಕ ಸೈಪೇನ ಪನ್ಪಂಜಿ ಪರಿಸ್ಥಿತಿ ನಮ್ಮಪ್ಪನಾಗ ಒಂಜಿ ವಿಕಲಚೇತನ ರಡ್ಡು ಜೋಕುಲು ಇಲ್ಲದಲ್ಲ ಇಪ್ಪನಾಗ ಏರಾವರಿ ಕೇರಳದಾಯ ಏರಾವರಿ ಆಂಧ್ರದಾಯ ನೀರು ಬೂರಿಯ ಪಂದು ಫೋನ್ ಬತ್ತಿ ಬೆಟ್ಟಿಗೆ ಲಕ್ಕೊಂದು ಪೋಪನ ಏತೊಂಜಿ ಕೆಚ್ಚದ ಮನಸ್ಸುಪ್ಪು ಪನ್ಪೇನ ಮುಲ್ಪಣ ತೆರಿವಂಡ ಮೊಗವೀರ ಹುಡುಗೆ ಮೊಗವೀರ ರೇಪಲ ಬಾರಿ ಒಂಜಿ ತಾಕತ್ತದಕ್ಕಲು ಬಾರಿ ಒಂಜಿ ಧೈರ್ಯದಕ್ಕಲು ಪ್ರಕೃತಿಗೆ ಒಡ್ಡುದು ಮೀನು ಪತ್ತದು ಅವ್ರನ್ನ ಶ್ರಮಜೀವಿಲು ಪನ್ಪಂಜಿ ಪಾತಿರೋಡು ಈಶ್ವರ್ ಮಲ್ಪರೆ ತುಳುಕೂಟ ಕೊಯ್ತು ಈ ಮುಖಾಂತರ ಪನ್ಪೆ ಈರ್ನೊಟ್ಟು ಎಂಕ್ಲ ಮಾತ ಸದಸ್ಯರ್ಲ ಈರ್ನೊಟ್ಟುಗುಲ್ಲ ಈರ ದುಂಪೋಲೆ ಈರೆಗೆ ದಾದ ಬೋಡು ಈರ್ನ ಕಾಲಾಕೋಲೆ ಎಂಕ್ಲೊಟ್ಟಿಗೆ ಎಂಕ್ಲ ಕಾಯಿನ ಸಹಾಯ ನಿಕ್ಲೆ ಮಲ್ಪ ಪನಂದು ಇಜ್ಜನ ನಮ್ಮ ಈಶ್ವರ ಮಲ್ಪರ ನಮ್ಮ ಉಲ್ಲಣ ಇಜ್ಜನ ಎಂಕ್ಲ ಮಾತಿರ್ಲ ಇಲ್ಲ ಈಶ್ವರ ಮಲ್ಪನೊಟ್ಟಿಗೂ ಅಂಚನೆ ಈ ಒಂಜಿ ಸಂದರ್ಭಡು ಈಶ್ವರ ಮಲ್ಪೆ ಮಲ್ತಿನ ಬೇಲೆಗೆ ಎಂಕ್ಲು ತುಳುಕೂಟ ಕೊಯ್ಟದ ಪುದಾರಡು ಆ ಲೆಕ್ಕೊಡು ಅದಕ್ಕೆ ಒಂಜಿ ಕಿಂಚಿತ್ ಎಲ್ಲಿಯ ಸನ್ಮಾನ ನಮ್ಮ ಭಾರತ ದೇಶದ 1 ಲಕ್ಷ ರೂಪಾಯಿವರೆಗೆ ಸಹಾಯಾದಿ ಅಂಕಲ್ ಮಲ್ಪಾಪನ ಪಾತಿರ ಅನ್ನಿಕಲ ಮುಖಾಂತರ ಪನ್ಪೆ. ಈ ಸರ್ತಿ ತುಳು ಪರ್ಬುಡು ಹಾಸ್ಯ ನಾಟ್ಯ ಸಾಂಸ್ಕೃತಿಕ ವೈಭವ ಒಟ್ಟು ಸೇರಿದಿತ್ತದೆ. ಸಂಘದ ಸದಸ್ಯರು ಕುವೈಟ್ದ ತುಳುವೆರಡು ನಲಿಕೆ ತರಾವರಿ ಮೂಡ್ದು ಬತ್ತಲು. ಮುಖ್ಯ ಆಕರ್ಷಣೆ ಅದು ಪುದರ್ ಪೋಯಿ ಕಲಾವಿದಿರು ತೆಲಿಕಿದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ರೆನ ಕೂಟ ನಮಸ್ಕಾರ ಮಾಸ್ಟ್ರೆ ಸೂಪರ್ ಹಿಟ್ ತುಳು ನಾಟಕ ಪ್ರದರ್ಶನ ಮಲ್ತಲೆ. ಡಾಕ್ಟರ್ ದೇವದಾಸ್ ಕಾಪಿಕಾಡ್ ತುಳು ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಗಮ ಸಮಾಜ ಸೇವಕರು ಸುದೆ ಕಡಲು ಇಂಚ ಮುರ್ಕುದು ಜುವ ರಕ್ಷಣೆ ಮಲ್ಪನ ಈಶ್ವರ ಮಲ್ಪೆ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೀರು. ಈಶ್ವರ ಮಲ್ಪೆರ್ನ ವಿಶೇಷ ಸಮಾಜ ಸೇವೆಯನ್ನು ಗುರ್ತು ಮಲ್ತದು 1 ಲಕ್ಷ ರೂಪಾಯಿ ಕೊರ್ದು ಉಮೇದು ಕೊರಿಯರು. ವರ್ಷಲ ತುಳುಕೂಟ ಕುವೈಟ್ ಸರ್ವ ಧರ್ಮದ ಕ್ಲೇನು ಒಟ್ಟು ಸೇರ ಒಂದು ತುಳುನಾಡದ ಸಂಸ್ಕೃತಿ ಆಚಾರ ಒರಿಪಾದ ಬುಲೆಪವನ ಅರ್ಥದಿಂಜಿನ ತುಳು ಪರ್ಬ ಆಚರಣೆ ಮಲ್ತೊಂದಿತ್ತದೆ. ಈ ಸರ್ತಿದ ಪರ್ಬಲ ಭಾರಿ ಜನಮೆಚ್ಚುಗೆಗೆ ಸಂದದಲ್ಲಿ.
ಪರಿಸರ ಮಾಲಿನ್ಯ ಉಂಟು ಮಲ್ತಂದಿತ್ತಿನ ಒಡಿಪು ಜಿಲ್ಲೆ ಕಾಪು ಪಡು ಗ್ರಾಮದ ತವಕ್ಕಲ್ ಮೀನು ಕಾರ್ಖಾನೆಗೆ ಬೀಗ ಜಡಿತದಂಡೆ ತಹಸೀಲ್ದಾರ್ ಪ್ರತಿಭಾ ಕಾರ್ಖಾನೆಯನ್ನು ಮುಟ್ಟುಗೋಲು ಪಾಡೊಂದೇರು. ಒಡಿಪು ಜಿಲ್ಲೆ ಕಾಪು ತಾಲೂಕು ಪಡು ಗ್ರಾಮದ ತವಕ್ಕಲ್ ಮೀನು ಕಾರ್ಖಾನೆಗೆ ತಹಸೀಲ್ದಾರ್ ಬೀಗ ಜಡಿದು ಮುಟ್ಟುಗೋಲು ಪಾಡ್ದೇರು. ಪಾಕ ವರ್ಷಲಿಡಿದು ಪರಿಸರ ಹಾಳು ಮಲ್ಪನ ದೂರು ಈ ಕಾರ್ಖಾನೆದ ಮಿತ್ತಿತ್ತಂಡು ಸಾರ್ವಜನಿಕ ದೂರದ ಮಿತ್ತು ತಹಸೀಲ್ದಾರ್ ಕ್ರಮದೆ ತೊಂದಿರು. ಪರಿಸರ ಮಾಲಿನ್ಯ ತಡೆಪೆರೆ ಕೈಗ್ದಿತ್ತು ನೋಡಾಯಿನ ಒವ್ವೇ ಕ್ರಮಕ್ಲೇನು ಈ ಕಾರ್ಖಾನೆ ಕೈಕ್ದೆ ತಂದುಜಿ ಭಾರಿ ಜೋರು ಹಾಳನಾತ ಬೀರ್ದು ಗ್ರಾಮದ ಜನಕ್ಲೆಗ್ ನಿಚ್ಚ ನರಕ ದುಃಖಾದಿತ್ತಂಡು ಅಂಜದು ಪರಿಸರ ಇಲಾಖೆದು ಮುಟ್ಟುಗೋಲು ಪಾಡ್ಪವನಿರ ಶಿಫಾರ್ಸು ಮಲ್ತದಿತ್ತಂಡು ಕಾರ್ಖಾನೆಯನ್ನು ಪಿಂದು ಅವ್ಯವಸ್ಥೆಯನ್ನು ತೆರೆಯುವ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ತವಕ್ಕಲ್ ಫಿಶ್ ಫ್ಯಾಕ್ಟರಿನ ಮುಟ್ಟುಗೋಲು ಪಾಡಿರೆ ಆದೇಶ ಮಲ್ತಿತ್ತೇರು. ಅಂಚದು ಪರಿಸರ ವಿರೋಧಿಯಾದ ಕಾರ್ಯ ಮಲ್ತಂದುಪ್ಪನ ಕಾರ್ಖಾನೆಲೆಗ್ ಜಾಗೃತೆ ಕೊರ್ನ ತಹಸೀಲ್ದಾರ್ ಪ್ರತಿಭಾ ಈತೆ ಫ್ಯಾಕ್ಟರಿಗೆ ಬೀಗ ಜಡಿತೇರು. ಈತೆ ಪುರಸಭಾ ಸುತ್ತುದು ಪಡು ಗ್ರಾಮದ ಜನಕ್ಲೆಗ್ ಸಮಾಧಾನ ಆತಂಡು. ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ದನ್ನಿಲಿಟ್ಟು BM ಮುಮ್ತಾಜ್ ಆಲಿ ನಿಂಪುಗಾದು ಉಳ್ಳಾಲ ಮಾಸ್ತಿಕಟ್ಟದ ಮಾಸ್ಕೋ ಅಸ್ಮೈರ್ ಅಪಾರ್ಟ್ಮೆಂಟ್ ಡಿಸೆಂಬರ್ 8 ಐತರ ಮಾಮಲ್ಲ ನೆತ್ತಿರ್ದಾನ ಬೊಕ್ಕ ಆರೋಗ್ಯ ಪರೀಕ್ಷದ ಶಿಬಿರ ದಿಯೊಂದೇರು. ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ಗುರುಕಾರ್ಯರು ನವಾಜ್ ಉಳ್ಳಾಲ ಸುದ್ದಿಕೂಟುಡು ಪಾತಿರ್ದು ಸುಮಾರು 14 ವರ್ಷಲಿಡ್ದು ಪಾಕ ಶೈಕ್ಷಣಿಕ ಸಾಮಾಜಿಕ ಬೊಕ್ಕ ಆರೋಗ್ಯ ಸಂಬಂಧದ ಸೇವೆಲೆನ್ ನಡಪವಂದು ಬೈದ್ನ ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ದನಿಲಿಟ್ಟು ಕರೆದುಪೋಯಿನ BM ಮುಮ್ತಾಜ್ ಆಲಿ ನಿಂಪುಗಾದು ಮಾಮಲ್ಲ ನೆತ್ತಿರ್ದಾನ ಬೊಕ್ಕ ಆರೋಗ್ಯ ಪರೀಕ್ಷದ ಶಿಬಿರನು ಡಿಸೆಂಬರ್ 8 ಐತಾರ ದೀವೊಂದಾನ ಪಂಡೇರು. ದೇರ್ಲಕಟ್ಟೆದ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ಜೊತೆ ಸೇರಿಗಡೆ ನಡಪುನ ಈ ಶಿಬಿರ ಐತಾರ ಕಾಂಡೆ 9 ಗಂಟೆಗೆ ಉಳ್ಳಾಲ ಮಾಸ್ತಿಕಟ್ಟೆಡುಪುನ ಮಾಸ್ಕೋ ಅಸ್ಮೈರ್ ಅಪಾರ್ಟ್ಮೆಂಟ್ ನಡಪುಂಡು. ವಿಧಾನಸಭಾ ಸ್ಪೀಕರ್ UT ಖಾದರ್ ದುಂಬುದ ಶಾಸಕರು ಮೊಯ್ದೀನ್ ಬಾವ ನಾಯಕರು BM ಫಾರೂಕ್ ಮಲ್ಲಪಿನ್ನೆರಾದ ಪಾಲ್ದೆತುನ್ವಿருந்து ನವಾಜ್ ಉಳ್ಳಾಲ ಪಂಡೇರು. ಈ ವರ್ಷದ ಕೊನೆಯದಲ್ಲಿ ಒಂದು ಮಹತ್ತರವಾದ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಕೂಡ ಮಹತ್ತರವಾದಂಥ ದೊಡ್ಡ ಒಂದು ಬೃಹತ್ ಬ್ಲಡ್ ಕ್ಯಾಂಪ್ ಮತ್ತು ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ದೇಹದಲ್ಲಿರುವಂತಹ ಏನು ಸಮಸ್ಯೆಗಳು ಅದನ್ನು ಗುರುತಿಸಿ ಅವರಿಗೆ ಬೇಕಾದಂಥ ಮೆಡಿಸಿನ್ ಆಗಲಿ ಇನ್ನಿತರ ಬೇಕಾದಂಥ ಸಮಸ್ಯೆಗಳನ್ನು ಪೂರೈಸಲಿಕ್ಕೋಸ್ಕರ ನಾವು ಇವತ್ತು ಅದೊಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದಕ್ಕೆ ಬಹಳ ಮಹತ್ವದ ಸ್ಮರಣೆಯನ್ನು, ಯಾಕೆಂದರೆ ನಮ್ಮದು ನಿಮಗೆ ಗೊತ್ತಿರಬಹುದು, ಈಗಾಗಲೇ ಮುಮ್ತಾಜ್ ಅಲಿ ಅವರು ಈ ಲೋಕದ ವಿದಾಯ ಹೇಳಿದ್ದಾರೆ. ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗಲು ಬಹಳ ಮಹತ್ತರವಾದದ್ದು. ಬಹಳಷ್ಟು ವಿಷಯಗಳು ಗೊತ್ತಿದೆ, ಪ್ರತಿಯೊಂದು ಕ್ಷೇತ್ರದಲ್ಲ ತನ್ನ ಅನುಭವವನ್ನು ಪಡ್ಕೊಂಡಿದ್ದರು. ಬಹಳಷ್ಟು ಜನರಿಗೆ ಉಪಕಾರ ಮಾಡಿದಂತೆ, ಬಹಳಷ್ಟು ಜನರನ್ನು ಗುರುತಿಸಿ ಮುಖ್ಯವಾಹಿನಿ ತರುವಂಥದ್ದು. ಅವರು ಇವತ್ತು ಈ ಲೋಕದಲ್ಲಿಲ್ಲ, ಬಟ್ ಅವರನ್ನು ಸ್ಮರಿಸುವಂಥ ನಮ್ಮ ಬಹಳ ಆದ್ಯವೂ ಕೂಡ ಆಗಿದೆ. ಬಿಕಾಸ್ ಅಂಥ ಜನರು ಬಿಟ್ಟೋಗ ನಾವು ಮರೆತು ಬಿಡ್ತೇವೆ. ಆದರೆ ಇವತ್ತು ನಾವು ಮರೆಯುವಂಥ ಕ್ರಮವಿಲ್ಲ. ಸೆಂಟ್ರಲ್ ಕಮಿಟಿ ಬಹಳ ಅದನ್ನು ವಿಶೇಷವಾಗಿ ಗುರುತಿಸಿಕೊಂಡು ಅವರ ಸ್ಮರಣಗೋಸ್ಕರ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದು ಬಂದುಬಿಟ್ಟು ಇದೇ ಆದಿತ್ಯವಾರ ಅಂದರೆ 8ನೇ ತಾರೀಕು ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಯಿಂದ ಒಂದು ಈ ಕಾರ್ಯಕ್ರಮ ನಡೆದಿದೆ. ಜೋಕ್ಲು ಮೊಬೈಲ್ ಬೊಕ್ಕ ಸಾಮಾಜಿಕ ಜಾಲತಾಣ ಬುಡ್ದು ಬರವು ಕಲ್ಪಗೂ ಮಹತ್ವ ಕೊರಡು ಒಂದು ಸಾಗರದ ಶಾಸಕರು ಬೇಲೂರು ಗೋಪಾಲಕೃಷ್ಣ ಪಂತೇರು ಮುಲ್ಕಿ ಶ್ರೀ ನಾರಾಯಣ ಗುರು ಬರವು ಸಂಸ್ಥೆನ 41ನೇ ವರ್ಷದಲ್ಲಿ ಇಸಿದಾರು ಪಾತೀರಿರು. ಮುಲ್ಕಿ ಶ್ರೀ ನಾರಾಯಣ ಗುರು ಬರವು ಸಂಸ್ಥೆನ 41ನೇ ವರ್ಷದಲ್ಲಿ ಸಂಸ್ಥೆದ ಸಭಾಂಗಣೋಡು ನಡೆತಂದೆ ಮಂಜುಳ ಕಿವಿ ಮಾತೆರೆಲ್ಲ ಎದ್ಕೊಂಡಿರು. ಮುಲ್ಕಿ ಬೆದ್ರದ ಶಾಸಕರು ಉಮಾನತ ಕೋಟ್ಯನ್ ಕಾರ್ಯಕ್ರಮ ಉದೀಪನ ಮಂತೇರು. ಒಮನತ ಕೋಟ್ಯನ್ ಪಾತಿರ್ದು ಬರವು ಕಲ್ಪನಕ್ಲು ಮಾರ್ಕ್ ದಿಪ್ಪುನಿತ ಒಟ್ಟುಗೂ ಸಂಸ್ಕೃತಿ ಸಂಸ್ಕಾರ ಬದುಕಿಡು ಸೇರ್ಸಾವನುಡು ಪಾಠ ಅತ್ತಂದಿ ಬಾಕಿ ಎಡ್ಡೆ ಕಾರ್ಯಲೆಡ್ಲ ಸೇರು ನೋಡು ಪಂಡಿರು. ಮಲ್ಲಬಿನ್ನೇರು ಸಾಗರದ ಶಾಸಕರು ಬೇಲೂರು ಗೋಪಾಲಕೃಷ್ಣ ಪಾತಿರ್ದು ಜೋಕ್ಲು ಮೊಬೈಲ್ ಬೊಕ್ಕ ಸಾಮಾಜಿಕ ಜಾಲತಾಣ ಬುಡ್ದು ಬರವು ಕಲ್ಪಗೂ ಮಹತ್ವ ಕೊರಡು ಪಂಡಿರು. ಬರವು ಬೊಕ್ಕ ಗೊಬ್ಬಲೆಡು ಸಾಧನೆ ಮಲ್ತನಕ್ಲೆಗ್ ಬೊಕ್ಕ ಬರವು ಕಲ್ಪವನ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತೀರು. ಬೇತೆ ಬೇತೆ ಪಂತುಲೆನ್ ನಡಪಾದಿತ್ತದು ಗೆಂದನಕ್ಲೆಗ್ ಇನಾಮಲೇನು ಪಟ್ಟಿರು. ಮುಲ್ಕಿ ಲಲಿತಾ ಆರ್ ಸಾಲ್ಯಾನ್ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರು ಭಾಸ್ಕರ ಎಂ ಸಾಲ್ಯಾನ್ ಗುರುಕಾರ್ಮಿ ವಹಿಸಿದಿತ್ತೇರು. ಭಾರತ್ ಬ್ಯಾಂಕ್ ಗುರುಕಾರ್ಯರು ಸೂರ್ಯಕಾಂತ್ JC ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಹೆಜಮಾಡಿ ಬಿರುವೆರೆ ಸಂಘದ ಗುರುಕಾರ್ಯರು ಮೋಹನ್ ದಾಸ್ ಹೆಜಮಾಡಿ, ಮುಲ್ಕಿ ಬಿರುವೆರೆ ಸಂಘದ ಗುರುಕಾರ್ಯರು ವಾಮನ ಕೋಟ್ಯನ್ ನಡಿಕುದ್ರು, ಸಂಸ್ಥೆದ ಸಂಚಾಲಕರು ಹರೀಂದ್ರ ಸುವರ್ಣ, ಆಡಳಿತಾಧಿಕಾರಿ ಮಂಜುಳ, ಟ್ರಸ್ಟಿ ಅವಿನಾಶ್ ಕೋಟ್ಯನ್, ಯೋಗೀಶ್ ಕೋಟ್ಯನ್, ಪ್ರಜ್ಞಾ ಕೋಟ್ಯನ್, ಪ್ರಿನ್ಸಿಪಾಲರು ಯತೀಶ್ ಅಮೀನ್, ಮುಖ್ಯೋಪಾಧ್ಯಾಯರು ಗೀತಾ ಶೆಟ್ಟಿ, ವಿದ್ಯಾರ್ಥಿ ನಾಯಕರು ಆರ್ಯನ್ SN ಕೋಟ್ಯನ್, ಕಾರ್ತಿಕ್ ಪಾಲ್ತೊಂಡಿರು. ಬರೋ ಕಲ್ಪವನ ಪುಷ್ಪರಾಜ್ ಬೊಕ್ಕ ಪವಿತ್ರ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತು. ಯಾವುದೇ ಮಕ್ಕಳಿಗೆ ದುಡ್ಡು ಮಾಡಿದರೆ ದುಡ್ಡು ಉಳಿಯುವುದಿಲ್ಲ.
ಅವರಿಗೆ ಶಿಕ್ಷಣವನ್ನು ಕೊಟ್ಟರೆ ದೇಶದ ಯಾವ ಮೂಲೆಯಲ್ಲೂ ಬದುಕ್ತಾರೆ ಅನ್ನೋ ಮಾತನ್ನು ಹೇಳ್ಬೋದು ಇವತ್ತು ನೋಡಿ. ಆದರೆ ದುಡ್ಡು ಮಾಡಿದ್ರೆ ಅದು ಎಲ್ಲೋ ಹೋಗಿ ಖರ್ಚು ಮಾಡಿ ಹಾಳು ಮಾಡ್ಕೊಳ್ತಾರೆ. ಶಿಕ್ಷಣ ಅಂತ ಬಹಳ ಪ್ರಮುಖವಾದ ಘಟ್ಟ. ಭಾರತ ದೇಶದ ಇತಿಹಾಸದಲ್ಲಿ 25 ವರ್ಷಗಳ ಹಿಂದೆ ಇದೇ ತರ ಶಿಕ್ಷಣವನ್ನು ಕೊಟ್ಟಿದ್ರೆ ಇವತ್ತು ಭಾರತ ದೇಶ ಇಡೀ ದೇಶದಲ್ಲಿ ಯಾರು ನಾವು ಇದು ಮಾಡುವಂತ ಪ್ರಶ್ನೆ ಇರಲಿಲ್ಲ. ಅಷ್ಟು ಶಿಕ್ಷಣದಲ್ಲಿ ನಾವು ಮುಂದಿರ್ತೀವಿ. ಈಗಲೂ ಕಮ್ಮಿ ಇಲ್ಲ. ಭಾರತದ ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಂದಿದೆ. ಇವತ್ತು ನಿಮಗೆಲ್ಲರಿಗೂ ಅವಕಾಶಗಳಿದೆ ಮಕ್ಕಳೇ, ನಿಮಗೆಲ್ಲರಿಗೂ ಭವಿಷ್ಯ ಇದೆ. ಈ ದೇಶದಲ್ಲಿ ನಿಮಗೆಲ್ಲರಿಗೂ ಭವಿಷ್ಯ ಇದೆ. ಅಷ್ಟೇನು ಸುಲಭದ ಸಂಗತಿ ಅಲ್ಲ. ಯಾಕೆಂತೇಳಿದ್ರೆ 45-50 ವರ್ಷಗಳ ಹಿಂದೆ ಬಹುಶಃ ಆರ್ಥಿಕವಾಗಿ ಒಬ್ಬ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಅಂದಿನ ಸ್ಥಿತಿಯಲ್ಲಿ ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿಯೂ ನಾರಾಯಣ ಗುರುಗಳ ಸಂದೇಶವನ್ನು ಕೇಳಿಕೊಂಡು ನಾವು ಸಹ ವಿದ್ಯಾರ್ಜನೆಯನ್ನು ಬಡ ಮಕ್ಕಳಿಗೆ ಕೊಡಬೇಕೆಂಬ ದೃಷ್ಟಿಗೆ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಅಂತ ನಾನು ಭಾವಿಸ್ತೇನೆ. ಅವರ ಹಾಕಿಪಟ್ಟ ಮಾರ್ಗದಲ್ಲಿ ಮುಂದೆ ಜಯಸಿ ಸುವರ್ಣ ಇರ್ಬೋದು, ಈಗಿನ ತಂಡ ಇರ್ಬೋದು, ಬಹುಶಃ ಭಾಸ್ಕರ್ ಸಾಲ್ಗನ್ ಅವರ ತಂಡ ಒಂದು ಒಳ್ಳೆಯ ರೀತಿಯಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಮಣ್ಣದ ಸತ್ವ ಕಾತೋನ್ನ ಜವಾಬ್ದಾರಿನ ರೈತರ ನಿಮಿತ್ತ ಮಾತ್ರ ತುಂಬವನತ್ತು ಉಂದಿಟ್ಟು ಪ್ರತಿಯೊರಿನೆಲ್ಲ ಜವಾಬ್ದಾರಿ ಉಂಡು ಎಂದು UR ಫೌಂಡೇಶನ್ ಗುರುಕಾರ್ಯರು AM ಉಸ್ಮಾನ್ ಪಂತೇರು ಕುಡ್ಲ ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಡು ನಡತ್ನ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ಉದೀಪನ ಮಲ್ತದಾರ ಪಾತೇರಿಯರು. ಕುಡ್ಲ ವಿಶ್ವವಿದ್ಯಾನಿಲಯದ ಜೈವಿಕ ವಿಜ್ಞಾನ ವಿಭಾಗ ಬೊಕ್ಕ ಕುಡ್ಲದ UR ಫೌಂಡೇಶನ್ ಜತೆ ಸೇರಿಗಿಡು ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ಮಂಗಳ ಗಂಗೋತ್ರಿದ ಪ್ರೊಫೆಸರ್ UR ರಾವ್ ಸಭಾಂಗನೋಡು ನಡೆದಿದೆ. UR ಫೌಂಡೇಶನ್ ಗುರುಕಾರ್ಯರು AM ಉಸ್ಮಾನ್ ಕಾರ್ಯಕ್ರಮ ಉದೀಪನ ಮಲ್ತೇರು. AM ಉಸ್ಮಾನ್ ಪಾತಿರ್ದು ಭಾರತ ಕೃಷಿ ಆಧಾರದ ದೇಶ ಆದುಂಡು ಮಣ್ಣದ ಸತ್ವವನ್ನು ಕಾತೋನ್ನ ಜವಾಬ್ದಾರಿನ ರೈತರನ ಮಿತ್ತ ಮಾತ್ರ ಪಾಡ್ನಂಚೆಂಜಿ ಐತ ಬದಲು ಪರಿಸರ ಮಾಲಿನ್ಯ ಕಮ್ಮಿ ಮಲ್ತದು, ಇಲ್ಲು ತೋಟಗಾರಿಕೆನ ಅಭ್ಯಾಸ ಮಲ್ತದು, ಬೊಕ್ಕ ಸಾವಯವ ತ್ಯಾಜ್ಯನು ಗೊಬ್ಬರವಾದ ಪರಿವರ್ತನೆ ಮಲ್ತದು ಪ್ರತಿಯೊರಿಲ ಕೊಡುಗೆ ಕೊರಡುವುದು ಪಂಡಿರು. ಕುಡಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಹರೀಶ್ ಶೆಣೈ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ದೆ ತೊಂಡಿರು. ಜೈವಿಕ ವಿಜ್ಞಾನ ವಿಭಾಗದ ಗುರುಕಾರ್ದಿ ಪ್ರೊಫೆಸರ್ ತಾರಾವತಿ ಎನ್ಸಿ ಗುರುಕಾರ್ಮೆ ವಹಿಸಿದ್ದಿರು. ಮಣ್ಣದ ದಿನಾಚರಣೆಲೆ ಕೊಡು ಮಣ್ಣು ರಕ್ಷಣೆದ ಬಗೆಟ್ ಚಿತ್ರಕಲಾ ಪಂಥ ಬೊಕ್ಕ ಅವೇ ವಿಷಯದ ಬಗೆಟ್ ಘೋಷಣೆ ಬರೆಪನ ಪಂಥ ದೀದಿತ್ತದೆ ಗೆಂದನಕ್ಲೆಗೆ ಇನಾಮುಲಿನ ಪಟ್ಟಿಯರು. If it is acidic, some nutrients may not be available. If it is alkaline also, some nutrients may not be available. And under such situation, we can grow the plants which are tolerant to these extreme conditions. Then electrical conductivity, decisiemens per meter, that is the salt present in the soil. That is, this occurs only when if you are irrigating the crop with the borewell or with the well or something like that. So if it is if the water is having some soil content is more, then electricity and EC gives the soil content. Then organic carbon, available nitrogen, available phosphorus, potassium, cadmium, then the lead, copper, zinc, all these indicators, they are the quality indicators, and these are responsible for the soil quality of the soil quality. ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಕೃಷಿಯನ್ನು ಯಾವ ಥರವನ್ನು ನಾವು ಮಾಡಬೇಕು, ಕೃಷಿಯು ಅವಲಂಬಿಸದೆ ನಮ್ಮ ಜೀವನ ಇಲ್ಲ. ಮನುಷ್ಯ ಎಲ್ಲ ಜೀವಿಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಮಾಡಲು ಮಣ್ಣಿನ ಅವಶ್ಯಕತೆ ಇದ್ದೇ ಇದೆ. ಆ ಮಣ್ಣನ್ನು ನಾವು ಅನರ್ಥಗೊಳಿಸಿ ಅದನ್ನು ಬೇರೆ ಥರ ವೇಸ್ಟ್ ಮಾಡುವುದರಿಂದ ನಮಗೆ ಹಲವಾರು ಅನಾಹುತಗಳು ಈಗಾಗಲೇ ನಾವು ಅನುಭವಿಸಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಇದನ್ನು ರಕ್ಷಣೆ ಮಾಡುವಂಥ ಕ್ರಮಕ್ಕೆ ನಾವು ಭಾಳಷ್ಟು ಜನ ಒಮ್ಮೆ ಹೇಳಿಬಿಡುತ್ತೇವೆ, ಅಲ್ಲಿ ದುರಂತ ಆಯಿತು, ಇಲ್ಲಿ ದುರಂತ ಆಯಿತು, ಅಲ್ಲದೆ ಬೇರೇನೂ ನಾವು ಮಾಡಿದ್ದು ಕಾಣುವುದಿಲ್ಲ. ಕೃಷಿಯನ್ನು ಮಾಡುತ್ತಾ ನಾವು ಇನ್ನೊಬ್ಬರಿಗೆ ಕೃಷಿಯ ಬಗ್ಗೆ ಹೇಳುವುದಲ್ಲದೆ ನಮ್ಮ ಮನೆಯ ಪಕ್ಕದಲ್ಲಿರುವ ಸ್ಥಳಗಳಲ್ಲಿ ನಮಗೆ ಆದಷ್ಟು ಕೃಷಿಯನ್ನು ಮಾಡಿ ನಾವು ದೇಶಕ್ಕೆ ಅದರ ಉತ್ಪತ್ತಿಯನ್ನು ಕೊಡುವ ಬಗ್ಗೆ ಚಿಂತಿಸಬೇಕಾಗಿದೆ. ಪರಿಶಿಷ್ಟ ಜಾತಿವಾರ ಪಟ್ಟಿಲಿನ ಒತ್ತು ಜಾತಿ ಆದಿದ್ರಾವಿಡ ತುಳು ಭಾಷೆದಕ್ಲೆಗೆ ಮೀಸಲಾತಿ ವರ್ಗೀಕರಣ ಅನುಪಾತದಲ್ಲಿಟ್ಟು ಹೆಚ್ಚ ಪ್ರಮಾಣ ಉಟ್ಪಟ್ಟದು ಸಾಕಾರ ಕೊರಡು ಮನ್ಸ ಜಾತಿನ ಜಾತಿವಾರ ಪಟ್ಟಿಡು ಸೇರ್ಸಾರ ಬಲ್ಲಿಂದು ಸಮಾಜದ ನಾಯಕರು ಸರ್ಕಾರಕ್ಕೂ ಒತ್ತಾಯ ಮಲ್ತದೇರು.
ಪರಿಶಿಷ್ಟ ಸಮಾಜದ ನಾಯಕರು ರಾಮ್ಕುಮಾರ್ ಸುದ್ದಿಕೂಟುಡು ಪಾತಿರ್ದು ಪರಿಶಿಷ್ಟ ಜಾತಿವಾರ ಪಟ್ಟಿಲಿನ ಒತ್ತು ಜಾತಿ ಆದಿದ್ರಾವಿಡ ತುಳು ಭಾಷೆಗಳಿಗೆ ಮೀಸಲಾತಿ ವರ್ಗೀಕರಣ ಅನುಪಾತದಲ್ಲಿಟ್ಟು ಹೆಚ್ಚ ಪ್ರಮಾಣುಡು ಪಟ್ಟದು ಸಾಕಾರ ಕೊರುಪುನಂಚ ಬೊಕ ನಿಷೇಧ ಆಯ್ನ ಕುಚ್ಚನದ ನೆರ್ಪುಣ ಶಬ್ದ ಮನ್ಸ ಜಾತಿನ ಜಾತಿವಾರ ಪಟ್ಟಿಡು ಸೇರ್ಸಾಯರ ಬಲ್ಲಿಂದು ಸರ್ಕಾರಗೂ ಒತ್ತಾಯ ಮಲ್ತದೇರು ಬೇರೆ ಸಮಾಜಡು ಕೆಪ್ಪುಗುಪ್ಪು ಉಪ್ಪುಣಗ ನಡುಕು ಪೊಗ್ಗೆರೆ ಬಿಕೆ ಹರಿಪ್ರಸಾದ್ ಏರು ಎಂದು ಆರೆ ಇವರುಡು ಪಾತೇದಿಯರು ಈ ಬಗೆಟ್ ಸರ್ಕಾರ ಗೋಸುವರಿ ಮಲ್ತೊಂದುಂಡು ರಾಮ್ಕುಮಾರ್ ಪಂಡೇರು ಮೀಸಲಾತಿ ಸಂವಿಧಾನದ ಭಾಗ ಆದಿತ್ತದು ಇತ್ತೆ ಉಲ ಮೀಸಲಾತಿಡು 101 ಒತ್ತು ಜಾತಿ ಉಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಮೂಲ ನಿವಾಸಿಲು ಬದುಕುಗಾದು ಚಿಕ್ಕಮಗಳೂರು ಹಾಸನ ಬೊಕ್ಕ ಬೇತೆ ಊರುಲೆಗ್ ವಲಸೆ ಪೋದಿತ್ತದು ಇದ ಜಾತಿ ಪ್ರಮಾಣದೋಲೆಡು ಕೆಪ್ಪುಗುಪ್ಪು ಉಂಡಾತುಂಡು ಉಂದೇನು ಸರ್ಕಾರ ತುರ್ತು ಸರಿ ಮಲ್ಪೆರ ಕ್ರಮದೆತ್ತು ನೋಡುವುದು ರಾಮ್ಕುಮಾರ್ ಒತ್ತಾಯ ಮಲ್ತೀರು. ಎಚ್.ಎಂ. ಸೋಮಪ್ಪ ಶಂಕರ್ ಆದಿದ್ರಾವಿಡ ಸಮಾಜದ ಜಿಲ್ಲಾ ಗುರ್ಕಾರ್ಯರು ಸಂಜೀವ ಕೋಟ್ಯನ್ ಕೃಷ್ಣ ಸೂಟರ್ಪೇಟೆ ಸುದ್ದಿಕೂಟುಡಿತ್ತೇರು. ಮೀಸಲಾತಿಯಲ್ಲಿ ಇವರು ಈ ಒಂದು ಜಾತಿಯನ್ನು ಸೇರ್ಪಡೆ ಮಾಡಲಿಕ್ಕೆ ಅವರದು ಹುನ್ನಾರ ಮನ್ಸ. ನಾವು ಹೇಳೋದೇನೆಂದರೆ ಇವರು ಆದಿದ್ರಾವಿಡ ಜಾತಿ ಪ್ರಮಾಣ ಪತ್ರ ಪಡೆದು ಅದರಲ್ಲಿ ನಾವು ರಿಟೈರ್ಡ್ ಆಗುವ ಎಲ್ಲ ಸವಲತ್ತುಗಳನ್ನು ಉದ್ಯೋಗ ವಿದ್ಯಾಭ್ಯಾಸ ಮೂಲಭೂತ ಸೌಕರ್ಯಗಳನ್ನು ದೋಚಿ ಇವಾಗ ಅದು ನಮ್ಮ ಜಾತಿ ಅಲ್ಲ, ಅದೊಂದು ಸಮೂಹ, ಅದು ಆಡಳಿತ ಭಾಷೆ, ಅದನ್ನು ನೀವು ರದ್ದುಪಡಿಸಬೇಕಂತ ಇವರು ಅದನ್ನು ಕೇಳಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಇವರಿಗೆ ಇವಾಗ ಜ್ಞಾನೋದಯ ಅಂತ ಶಿವಮೊಗ್ಗ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಎಲ್ಲರಿಗೂ ಇದೇ ಒಂದು ದೊಡ್ಡ ತಲೆನೋವಾಗಿದೆ. ಹಾಗಾದರೆ ಜಾತಿಯಲ್ಲಿ ಇವರು ತೆಗೆಯುವಂಥ ಎಲ್ಲ ಬೆನಿಫಿಟ್ ತೆಗೆದು ಈಗ ಅವರನ್ನು ಅದು ಜಾತಿ ಅಲ್ಲ, ಅದೊಂದು ಆಡಳಿತ ಭಾಷೆ, ಅದನ್ನು ರದ್ದುಪಡಿಸಬೇಕು ಅನ್ನೋ ಒಂದು ಇವ್ರಿಗೂ ಯಾಕೆ ಹುನ್ನಾರ ಮಾಡೋದು? ಇದು ನಮ್ಮ ಬೇಡಿಕೆ. ನಮ್ಮ ಪರಿಷತ್ತು ಶಾಸಕರು ಬಂದಿದ್ದರು, ಯಾರು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮೀಡಿಯಾದಲ್ಲಿ ಅವರು ಬೆಂಗಳೂರಲ್ಲಿ ಕಲಾಪದಲ್ಲಿ ಹೇಳಿದರು, ಇವರು ನೋಡಿ ಮನ್ಸರು ಇವರ ಜಾತಿಯಲ್ಲಿ ನೊಂದಿದ್ದಾರೆ, ಇವರನ್ನು ಮೀಸಲಾತಿ ಅಡಿಯಲ್ಲಿ ಇವರ ಜಾತಿಯವರ ಪಟ್ಟಿ ಸೇರ್ಪಡೆ ಮಾಡಿ. ಇವರು ಯಾರು ಅದನ್ನು ಒತ್ತಾಯ ಮಾಡಲಿಕ್ಕೆ? ಬಿ.ಕೆ. ಹರಿಪ್ರಸಾದ್ ಯಾರು ಅವ್ರಿಗೆ ಗೊತ್ತುಂಟಾ? ಅವರೊಳಗೆ ಎಷ್ಟು ಗೊಂದಲ ಉಂಟು? ನಾನು ಅವರಿಗೆ ಕೂಡ ಸರ್ಕ್ಯೂಟಲ್ಲಿ ಕ್ವಶನ್ ಮಾಡಿದೆ, ನೀವು ಹೇಗೆ ಹೇಳಿದ್ರಿ ಅಂತ. ಯಾಕಂದರೆ ಇವರದು ಹಿಡನ್ ಎಜೆಂಡಾ, ಇವರು ಹಿಡನ್ ಎಜೆಂಡಾವನ್ನು ಇಟ್ಕೊಂಡು ಮಲೆನಾಡಿನಲ್ಲಿರುವ ನಮ್ಮವರ ಮುಗ್ಧರ ನಾಯಕರನ್ನು ಹೋಗಿ ಬಲಿಪಶು ಮಾಡೋದು, ಇದು ಯಾವುದು ಸರಿ? ಸುರತ್ಕಲ್ದ ಕೃಷ್ಣಾಪುರ ಯುವಕ ಮಂಡಲ ಕೇಂದ್ರ ಮೈದಾನೋಡು ಬುಧವಾರ ಕಟೀಲ್ ಮೇಳದಕ್ಕಿಳಿದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆದಿದೆ. ಕೃಷ್ಣಾಪುರದ ಸುಂದರ ಕಲ್ಯಾಣಿ ಬಿಎಂ ಬೊಕ್ಕ ಜೋಕ್ಲು ಈ ಸೇವೆ ಆಟ ಗೊಬ್ಬಾಯರು. ತುಳುನಾಡ ಮಾಮಲ್ಲ ಸಾಂಸ್ಕೃತಿಕ ವೈಭವದ ಕಲೆ ಅದುಪುನ ಯಕ್ಷಗಾನನು ದೇವಸ್ಥಾನಲು ಪೋಷಣೆ ಮಲ್ತೊಂದು ಭಕ್ತರಿಗೆ ಆಟದ ಅಭಿಮಾನಿಗಳಿಗೆ ಪುರಾಣ ಜ್ಞಾನ ಕೊರೊಂದು ಬೈದ ಪುದರು ಪೊಯ್ ಕ್ಷೇತ್ರೊಳೆಡು ಆಟದ ತಿರ್ಗಾಟ ಮೇಳ ಇತ್ತದು ವರ್ಷದ 7 ತಿಂಗಳು ಊರೂರು ಸುತ್ತದು ತಿರ್ಗಾಟ ನಡಪಾದು ಭಕ್ತರ್ನ ಸೇವೆ ಆಟೊಲೆನು ಗೊಬ್ಬುದು ತೋಜಾವನುಲೇರು. ಬುಧವಾರ ರಾತ್ರಿ ಸುರತ್ಕಲ್ದ ಕೃಷ್ಣಾಪುರ ಯುವಕ ಮಂಡಲ ಕೇಂದ್ರ ಮೈದಾನಗಳು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗೊಬ್ಬುದು ತೋಜಾಯರು. ಶ್ರೀದೇವಿ 5ನೇ ಬ್ಲಾಕ್ ಕೃಷ್ಣಾಪುರದ ಸುಂದರ ಕಲ್ಯಾಣಿ ಬಿಎಂ ಬೊಕ್ಕ ಜೋಕುಲು ಈ ಸೇವೆ ಆಟವನ್ನು ಅಟಣ ಮಲ್ತಿದ್ದೇರು. ಚೌಕಿ ಪೂಜೆ ಆದ ಆಟ ಶುರುವಾಂಡು. ಸೇವಾಕರ್ತರು ಸುಂದರ ಕಲ್ಯಾಣಿ ಬಿಎಂ ಬೊಕ್ಕ ಜೋಕುಲು ಅಕ್ಲಿನ ಕುಟುಂಬದಕ್ಲು ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ ಶ್ರೀ ದುರ್ಗಿನ ಭಕ್ತರು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಹುಟ್ಟೇನು, ಹುಟ್ಟಿನ ಹಿನ್ನೆಲೆ ಏನು, ಗುರುತಿಸುವುದಕ್ಕೆ ಗುಣ ಯಾವುದು? ಎಚ್ಚರಗೊಂಡಂತಹ ಶ್ರೀಹರಿ ದಾನವರನ್ನು ಒದಗಿಸಿಕೊಡ್ತಾನೆ. ಹೋಗಿ ನಾನು ಹಿಡಿಯಬೇಕು ಎನ್ನುವಾಗ ಅದು ಪಿಚ್ಚ. ಹೌದು. ನಡೆದೊಂದು ಮನದಿಯೋ ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹುಡುಕುತ್ತಾ ಮುಂದುವರಿತೇವೆ. ಹರುಷದಿಂದಲೇ ಮನದಿರ ಶಕ್ತಿಗಾರರು ಆದ್ರೂ ನನ್ನವರು ಸುಮ್ಮನೆ ಮತ್ತೆ ಏನಾಯ್ತು ಅವರಿಗೆ? ಒಮ್ಮೆ ನೀನು ಎಬ್ಬಿಸುವುದಲ್ವಾ? ನೀನು ಎಬ್ಬಿಸಿ ನೋಡುವುದಲ್ವಾ? ಏನಾಗ್ಲಿಲ್ವಲ್ಲ? ನೋಡ್ತೇನೆ ನಿಮ್ಮ ಗಂಡ ಇಷ್ಟು ನಾಲ್ಗೆ ಹೊರಗೆ ಹಾಕಿದ್ದಾರೆ. ಕೆಂಪ
ಮೋಸದಿಂದ ನಿನ್ನ ತಂದೆಯನ್ನು ಕರುಣಿಸು ಅಪ್ಪ. ನೀವಿತ್ತೋ ಇರುವುದನ್ನು ಅಷ್ಟ ಬುದ್ಧಿಗಳಲ್ಲಿ ತರಿಸಿಕೊಂಡು ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂದು ಸೊನ್ಮೇಲು.